ಹಿಂದೂ ಮಹಾಸಭಾ ರಾಜ್ಯಾಧ್ಯಕ್ಷ ರಾಜೇಶ್ ಪವಿತ್ರನ ಕೊಲೆಗೆ ಸಂಚು ರೂಪಿಸಲಾಗಿದೆ. ಸಿಸಿಬಿ ಪೊಲೀಸ್ ಎಂದು ಹೇಳಿ ಕೆಲ ಹಿಂದೂಗಳೇ ಬಂದು ನನ್ನ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಎಂದು ಸ್ವತಃ ರಾಜೇಶ್ ಪವಿತ್ರನ ದೂರಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ರಾಜೇಶ್ ಪವಿತ್ರನ ಮಾಹಿತಿಯನ್ನ ನೀಡಿದ್ದಾರೆ. ತನ್ನ ಮಾಜಿ ಕಾರು ಚಾಲಕ ಸುರತ್ಕಲ್ನ ಮುಕ್ಕ ನಿವಾಸಿ ಕಿರಣ್ ಮನೆಗೆ ಆಗಸ್ಟ್ 17ರಂದು ರಾತ್ರಿ 9 ಗಂಟೆಗೆ 5 ಜನ ಅಪರಿಚಿತರು ಬಂದು ರಾಜೇಶ್ ಪವಿತ್ರನವರ ಚಲನವಲನ ವಹಿವಾಟು ಬಗ್ಗೆ ವಿಚಾರಣೆ ಮಾಡಿದ್ದಾರೆ. ಆಗ ನೀವು ಯಾರೆಂದು ಕೇಳಿದಾಗ ನಾವು ಸಿಸಿಬಿ ಪೊಲೀಸರು ಎಂದು ಹೇಳಿ ಬಂದೂಕು ತೋರಿಸಿ ಯಾರ ಬಳಿಯೂ ಹೇಳದಂತೆ ತಾಕೀತು ಮಾಡಿದ್ದಾರೆ. ಈ ಬಗ್ಗೆ ತಕ್ಷಣ ಸುರತ್ಕಲ್ ಪೊಲೀಸ್ ಠಾಣೆ ಹಾಗೂ ಮಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ದೂರನ್ನು ನೀಡಿದ್ದಾರೆ. ಆ ರಾತ್ರಿ ಕಿರಣ್ ಮನೆಗೆ ಬಂದವರು ಹಿಂದೂಗಳೇ ಎಂದು ನನಗೆ ಖಚಿತ ಇದೆ. ಬಿಜೆಪಿ ಸರ್ಕಾರದಲ್ಲಿ ಹಿಂದೂ ನಾಯಕರಿಗೆ ಪ್ರಾಮುಖ್ಯತೆ ಇಲ್ಲ. ಮುತಾಲಿಕ್ ಸೇರಿ ಹಲವರಿಗೆ ನೀಡಿದ ಭದ್ರತೆ ಬಿಜೆಪಿ ಹಿಂತೆಗೆದುಕೊಂಡಿದೆ ಎಂದ ಅವರು ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಎಂದರು. ಅಲ್ಲದೆ ತನಿಖೆ ನಡೆಸಲು ಪೊಲೀಸರಿಗೆ ಮುಕ್ತ ಸ್ವಾತಂತ್ರ್ಯ ಕೊಡಿ ಎಂದು ಆಗ್ರಹವನ್ನ ಮಾಡಿದ್ರು. ಸುದ್ದಿಗೋಷ್ಠಿಯಲ್ಲಿ ನಾಯಕರಾದ ಧರ್ಮೇಂದ್ರ ಸೇರಿ ಹಲವರು ಇದ್ರು. ಇರುವಂತಹ ಜಾಗದಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಡುವಂತದ್ದು ಈ ವಿಚಾರಗಳನ್ನೆಲ್ಲ ಹೇಳಿ ನಾವು ಪತ್ರವನ್ನ ಬರೆದಿದ್ವಿ. ಈ ಹಿಂದೆ ನನ್ನ ಕಾರು ಚಾಲಕನಾಗಿ ಏನು ಕೆಲಸ ಮಾಡಿಕೊಂಡಿದ್ದಂತಹ ಶ್ರೀ ಕಿರಣ್ ಕುಮಾರ್ ಅನ್ನೋವರು, ಅಂದ್ರೆ ಅವರು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಮುಖ್ಯ ನಿವಾಸಿಯಾಗಿದ್ದು, ಈ ರಾತ್ರಿ 9 ಗಂಟೆಗೆ ಯಾರ ಅಪರಿಚಿತರು 5 ಜನ ಅವರ ಮನೆಗೆ ಬಂದು ನಮ್ಮ ವಿಚಾರವನ್ನು ಅಲ್ಲಿ ವಿಚಾರಿಸ್ತಾರೆ, ನಮ್ಮ ಬಗ್ಗೆ ವಿಚಾರಿಸ್ತಾರೆ. ಅವರ ವಹಿವಾಟು ಏನು, ಅವರು ಹೇಗೆ ಹೋಗ್ತಾರೆ, ಹೇಗೆ ಬರ್ತಾರೆ, ಈ ವಿಚಾರಗಳೆಲ್ಲ ಕೇಳ್ತಾರೆ. ಆಗ ಅವರು ಕೇಳ್ತಾರೆ, ಇದು ಕೇಳಲಿಕ್ಕೆ ನೀವ್ಯಾರು ಅಂತ. ನಾವು ಸಿಸಿಬಿಯಿಂದ ಬಂದಿದ್ದೇವೆ ಅಂತ ಹೇಳಿ ಬಂದೂಕವನ್ನು ತೋರಿಸಿದ್ದಾರೆ ಅಂತ ನಮ್ಮ ಹತ್ರ ಬಂದು ಹೇಳಿದ್ದಾರೆ. ನಾವು ಈ ವಿಚಾರವನ್ನ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿಕೊಂಡು ಪ್ರಸ್ತುತ ಇರುವ ವ್ಯವಸ್ಥೆ ಅಡಿಯಲ್ಲಿ ಈಗಾಗಲೇ ಸರಣಿ ಕೊಲೆಗಳು, ಆಮೇಲೆ ಪ್ರತಿಕಾರದ ಕೆಲವೊಂದು ವಿಚಾರಗಳು ನಮಗೆ ಕೇಳಿ ಬಂದಿರೋದ್ರಿಂದ, ಆಮೇಲೆ ನಮ್ಮ ಕಚೇರಿಯ ಅಕ್ಕಪಕ್ಕದಲ್ಲಿ ನಾವು ಓಡಾಡುವಂತಹ ವ್ಯವಸ್ಥೆ ಬಗ್ಗೆ ಈ ಹಿಂದೆನೂ ಕೂಡ ನಾವು ಗೃಹ ಇಲಾಖೆಗೂ ತಿಳಿಸಿರ್ತೀವಿ. ಇದನ್ನೆಲ್ಲ ನಾವು ಗಂಭೀರವಾಗಿ ತಗೊಂಡು ನಾವು ತಕ್ಷಣ ಉತ್ತರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಸುರತ್ಕಲ್ ಪೊಲೀಸ್ ಠಾಣೆಗೆ ದೂರನ್ನು ದಾಖಲು ಮಾಡ್ತೇವೆ. ಅದರ ಜೊತೆಗೆ ಮಂಗಳೂರು ಪೊಲೀಸ್ ಆಯುಕ್ತರಿಗೂ ಕೂಡ ಇದರ ಬಗ್ಗೆ ನಾವು ಲಿಖಿತವಾಗಿ ಕೊಟ್ಟಿದ್ದೇವೆ. ಹಿಂದುತ್ವದ ವಿಚಾರಧಾರೆ ಯಾರಾದರೂ ಮಾತಾಡಿದರೆ ಈ ರೀತಿಯ ಒಂದು ಬೆದರಿಕೆಗಳು, ನಾವು ಮಾಡುವಂತ ಕೆಲಸವನ್ನ ಸಹಿಸದೆ ಮಾಡುವಂತ ಕೆಲಸವೋ ಇದು, SDPIO ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾನೋ ಅಥವಾ ಬೇರೆ ಯಾವ ಸಂಘಟನೆ ವಿಚಾರನೋ ನಮಗೂ ಗೊತ್ತಿಲ್ಲ. ಆದ್ರೆ ಬಂದಿರೋದು ಹಿಂದೂಗಳು ಅಂತ ಗೊತ್ತಾದಾಗ ನಮಗೂ ನಿಜವಾಗ್ಲೂ ನೋವಾಗಿದೆ. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಆಡಳಿತದಲ್ಲಿರುವಂತ ಸರ್ಕಾರ ಅದರ ಕಿವಿ ಹಿಂಡುವ ಕೆಲಸವನ್ನು ಹಿಂದೂ ಮಹಾಸಭೆ ಈವರೆಗೂ ಮಾಡ್ಕೊಂಡು ಬಂದಿದೆ. CCB ಅವರು ಅಲ್ಲ ಅಂತ ನಮಗೆ ಬಂದಂತ ವಿವರ ನನಗೆ ಗೊತ್ತಿಲ್ಲ. ನಾನು ಕಾಯ್ತಾ ಇದ್ದೇನೆ ಪೊಲೀಸರವರು. CCB ಅವರಾದ್ರೆ ನಾನು ಪ್ರಶ್ನೆ ಇಷ್ಟೇ ಮಾಡೋದು, ನಮ್ಮ ಕಚೇರಿಗೆ ಬರ್ಬೋದಲ್ಲ, ನಮ್ಮನ್ನ ನೇರವಾಗಿ ನಾವೇನು ಕದ್ದು ಮುಚ್ಕೊಂಡು ಓಡಾಡೋರಲ್ಲ, ರಾಜಕೀಯದ ಮುಖ್ಯವಾಹಿನಿಯಲ್ಲಿ ಇರುವಂತವ್ರಿಗೆ ಎಷ್ಟಿದೆ ನಮ್ಮ ಒಂದು ಫೋನ್ ನಂಬರ್ ತಗೊಂಡು ಫೋನ್ ಮಾಡ್ಬೋದಿತ್ತು, ಅವರ ಕಚೇರಿಗೆ ಕರೆಸ್ಬೋದಿತ್ತು ನಮ್ಮನ್ನ, ಅಥವಾ ಅವ್ರಿಗೆ ನಮ್ಮ ಕಚೇರಿಗೆ ಬರ್ಬೋದಿತ್ತು. ಅದು ಯಾವುದು ಮಾಡಲಿಲ್ಲ. ನಮ್ಗೆ ಗೊತ್ತಿಲ್ಲ ಯಾತಕ್ಕೋಸ್ಕರ. ಒಂದು ವೇಳೆ CCB ಅವರಿದ್ರೆ ಅಂತಹ ಪ್ರವೃತ್ತಿ ಮಾಡುವಂತ ಅವಶ್ಯಕತೆ ಏನಿದೆ? ನಾವೇನು ಟೆರರಿಸ್ಟ್ ಆಕ್ಟಿವಿಟೀಸ್ ಏನು ಮಾಡ್ತಾ ಇದ್ದೀವ? ಲಾಜಿಕ್ ನಮಗೂ ಅರ್ಥ ಆಗ್ಲಿಲ್ಲ. ಅಲ್ಲೋಗುವಂತದ್ದು, ಆಮೇಲೆ ಅಲ್ಲಿ ನೀವ್ ಯಾರು ಅಂತ ಕೇಳಿದಕ್ಕೆ ನಾವು CCB ಅವರು ಅಂತ ಹೇಳಿ ಅವ್ರು ಬಂದೂಕು ತೋರಿಸಿದ್ದಾರೆ ಅಂತ ಅವ್ರು ನಮ್ಗೆ ಹೇಳಿರುವಂತ ಮಾಹಿತಿ. ಒಂದು ವೇಳೆ CCB ಅವರಾದ್ರೂ ಕೂಡ ಬಂದೂಕು ತೋರಿಸುವಂತ ಅವಶ್ಯಕತೆ ಏನಿದೆ ಅಲ್ಲಿ? ಈ ವಿಚಾರ ಯಾರಿಗೂ ಹೇಳಬಾರದು ತಾಕೀತು ಮಾಡಿ ಹೋಗಿರುವಂತದ್ದು ಏನದು?